ಮಂಗಳೂರಿನ ಉರುವಾದ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ವರ್ಷಾವಧಿ ಮಹಾಪೂಜೆ ಫೆಬ್ರವರಿ 17 ಮತ್ತು 18ರಂದು ನಡೆಯಲಿದ್ದು, ಆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಪ್ರಸಾದ ಹಾರಿಸುವ ಕಾರ್ಯಕ್ರಮವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಶ್ರೀ ಕ್ಷೇತ್ರದಲ್ಲಿ ಫೆಬ್ರವರಿ 14ರ ಶುಕ್ರವಾರದಂದು ಶ್ರೀ ಚಂಡಿಕಾ ಯಾಗ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಫೆಬ್ರವರಿ 22ರಂದು ಶ್ರೀ ಮಲರಾಯ ಧೂಮಾವತಿ ದೈವಗಳ ನೇಮೋತ್ಸವ ನಡೆಯಲಿರುವುದು. ಆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರಸಾದ ಹಾರಿಸುವ ಕಾರ್ಯಕ್ರಮವು ನಡೆಯಿತು. ನಂತರ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿಪೂಜೆ ನೆರವೇರಿತು. ಈ ಸಂದರ್ಭದಲ್ಲಿ ಆಡಳಿತ ಮುಕ್ತೇಸರರಾದ ಲಕ್ಷ್ಮಣ್ ಅಮೀನ್ ಅವರು ಮಾತನಾಡಿ, ಉರುವದ ಶ್ರೀ ಮಾರಿಯಮ್ಮ ದೇವಸ್ಥಾನವು ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿದ್ದು, ಕ್ಷೇತ್ರದಲ್ಲಿ ವರ್ಷಾವಧಿ ಮಹಾಪೂಜೆ ಫೆಬ್ರವರಿ 17 ಮತ್ತು 18ರಂದು ನಡೆಯಲಿದ್ದು, ಇಂದು ಪ್ರಸಾದ ಹಾರಿಸುವ ಕಾರ್ಯಕ್ರಮವು ನಡೆಯಿತು. ಫೆಬ್ರವರಿ 14ರಂದು ಚಂಡಿಕಾ ಯಾಗವು ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದರು. ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು. ಇಲ್ಲಿ ವರ್ಷಾವಧಿ ಜಾತ್ರೆ ಈ ವರ್ಷ ಪ್ರತಿ ವರ್ಷ ಕೂಡ ಮಾರ್ಚ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥ ವರ್ಷಾವಧಿ ಜಾತ್ರೆ ಈ ವರ್ಷ ಫೆಬ್ರವರಿ 7ನೇ ತಾರೀಕು ಅಂದರೆ ಈ ದಿನ ಪ್ರಸಾದ ಹಾರಿಸುವ ಮುಖಾಂತರ ಶುರುವಾಗುತ್ತೆ. ಆಮೇಲೆ 14ನೇ ತಾರೀಕಿಗೆ ಚಂಡಿಕಾ ಯಾಗ, ಫೆಬ್ರವರಿ 17-18 ವರ್ಷಾವಧಿ ಜಾತ್ರೆ, ಹಾಗೆಯೇ ಫೆಬ್ರವರಿ 22 ಮಲರಾಯ ಧೂಮಾದೇವಿಗಳಿಗೆ ನೇಮೋತ್ಸವ ಕೂಡ ನಡೆಯಲಿಕ್ಕಿದೆ. ಮಂಗಳೂರಿನ ನಗರದಲ್ಲಿರುವ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನ ಅಭಿವೃದ್ಧಿಯ ತುದಿಯಲ್ಲಿದೆ. ಕ್ಷೇತ್ರಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬಂದು ತಾಯಿಯ ಸೇವೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ತಾಯಿಯಲ್ಲಿ ಬೇಡಿದಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಒಂದು ಶಕ್ತಿ ದೇವತೆ ಈ ಕ್ಷೇತ್ರದಲ್ಲಿದೆ ಎಂದರೆ ತಪ್ಪಾಗಲಾರದು. ಅದೇ ರೀತಿ ಈ ವರ್ಷ ನಡೆಯುವಂಥ 14ನೇ ತಾರೀಕು ಚಂಡಿಕಾ ಯಾಗ ಇದೆ. ಈ ಸಲದ 14ನೇ ತಾರೀಕು ಫೆಬ್ರವರಿ ನಡೆಯುವ ಚಂಡಿಕಾ ಯಾಗಕ್ಕೆ ಮಂಗಳೂರು ಪರ್ಚಿನ್ ಮೀನುಗಾರರ ಸಂಘದವರ ಸೇವೆಯನ್ನು ಕೊಡ್ತಿದ್ದಾರೆ. ಅವರು ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗಳ ಸಂದರ್ಭದಲ್ಲಿ ಚಂಡಿಕಾ ಯಾಗದ ಸೇವೆಯನ್ನು ಅವರು ಅನೇಕ ವರ್ಷಗಳಿಂದ ಕೊಡ್ತಾ ಬಂದಿರ್ತಾರೆ. ಅದೇ ರೀತಿ ಈ ಸಲದ ಸೇವೆಯನ್ನು ಕೂಡ ಮಂಗಳೂರು ಪರ್ಚಿನ್ ಮೀನುಗಾರರ ಸಂಘದವರು ಕೊಡ್ತಿದ್ದಾರೆ. ಹಾಗೆಯೇ 17ನೇ ತಾರೀಕು ಫೆಬ್ರವರಿ 17ನೇ ತಾರೀಕು ಹಾಲು ಉಕ್ಕಿಸುವ ಪೂಜೆ ನಡೆಯಲಿಕ್ಕಿದೆ. ಹಾಗೆಯೇ ದರ್ಶನ ಬಲಿ, ಮಡಸ್ಥಾನ ಸಮೇತವಾಗಿ ಅನೇಕ ವಿಧದ ಸೇವೆಯನ್ನು ತಾಯಿ ಮಾರಿಯಮ್ಮಗೆ ಕೊಡ್ತಿದ್ದೇವೆ. ಹಾಗೆಯೇ ಮಂಗಳವಾರ ದಿವಸ ದರ್ಶನ ಸೇವೆ, ಹಾಗೆಯೇ ಮಡಸ್ಥಾನದ ಸೇವೆ ಹಾಗೂ ತಾಯಿಯ ಕ್ಷೇತ್ರದಲ್ಲಿ ವರ್ಷಾವಧಿ ನಡೆಯುವಂಥ ಒಂದು ವಿಶೇಷವಾದಂಥ ಒಂದು ಸೇವೆ, ಅನ್ನಪ್ರಸಾದದ ಸೇವೆಯನ್ನು ಕೂಡ ಕೊಡ್ತಿದ್ದೇವೆ. ಈ ಸಲ ಕೂಡ ಕ್ಷೇತ್ರಕ್ಕೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬರುವ ನಿರೀಕ್ಷೆ ನಿಂತಿದ್ದೇವೆ. ಹೋದ ಸಲ ನಡೆಯುವಂಥ ಚಂಡಿಕಾ ಯಾಗದಲ್ಲಿ 35,000ಕ್ಕೂ ಮಿಕ್ಕಿ ಅನ್ನದಾನದ ಸೇವೆಯನ್ನು ಕೊಟ್ಟಿದ್ದೇವೆ. ಈ ಸಲ ಕೂಡ 35ರಿಂದ 40,000 ಭಕ್ತಾದಿಗಳು ಬಂದು ಅನ್ನಪ್ರಸಾದವನ್ನು ಸೇರಿಸುವಂಥ ಒಂದು ಯೋಜನೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಎಲ್ಲರೂ ಕೂಡ ತಾಯಿಯ ಕ್ಷೇತ್ರಕ್ಕೆ ಬಂದು ತಾಯಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲಿ ಕೂಡ ವಿನಂತಿಯನ್ನು. ಕೋಡಿಕಲ್ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರು ಮಾತನಾಡಿ, ಕ್ಷೇತ್ರದಲ್ಲಿ ಫೆಬ್ರವರಿ 17 ಮತ್ತು 18ರಂದು ವರ್ಷಾವಧಿ ಮಹಾಪೂಜೆ ಹಾಗೂ ಫೆಬ್ರವರಿ 14ರಂದು ಚಂಡಿಕಾ ಯಾಗ ನಡೆಯಲಿದ್ದು, ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ಎಂದರು. ಗಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ತಿಹಾರಿಣಿ ತ್ರೈಲೋಕ್ಯವಾಸಿನಾಂ ವಿದ್ಯೆ ಲೋಕಾನಾಂ ವರದಾಭವ. ಪೂರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ದೇವಿಯ ಸನ್ನಿಧಾನದಲ್ಲಿ ಇವತ್ತು ಈ ವರ್ಷದ ಪ್ರಯುಕ್ತದ ಮಹೋತ್ಸವಾದಿಗಳ ಪ್ರಾರಂಭ ಆಗ್ತದೆ. ಪ್ರಸಾದ ಹಾರಿಸುವುದು, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ದೇವರ ಪ್ರಾರಂಭದ ಮಹೋತ್ಸವದಂತೆ ಧ್ವಜಾರೋಹಣ, ಅಂಕುರಾರೋಪಣೆ, ಬೇರೆ ಬೇರೆ ರೀತಿಯ ವಿಧಿಗಳಿರ್ತದೆ. ಇಲ್ಲಿಯ ಕ್ಷೇತ್ರ ಪರಂಪರೆಯಲ್ಲಿ ಪ್ರಸಾದವನ್ನು ಹಿಡಿದು ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲರೂ ಸೇರಿಕೊಂಡು ಈ ವರ್ಷದ ಜಾತ್ರಾ ಮಹೋತ್ಸವವನ್ನು ನಾವು ನಡೆಸಿಕೊಡ್ತೇವೆ. ಮಹಾತಾಯಿ ಅನುಗ್ರಹದಿಂದ ಉತ್ತಮ ಕಲ್ಪದಲ್ಲಿ ನಡೆಸಿಕೊಂಡು ಲೋಕಸುಭಿಕ್ಷೆ ಆಗುವಂಥ ಅನುಗ್ರಹವನ್ನು ಕೊಡುವಂತ ಹೇಳಿಕೊಂಡು ಪ್ರಾರ್ಥನೆ ಮಾಡುವುದು ಸಂಪ್ರದಾಯ. ಆ ಪ್ರಕಾರವಾಗಿ ದೇವಿಯಲ್ಲಿ ಪ್ರಾರ್ಥಿಸಿ ತದನಂತರ 2 ಕ್ಷೇತ್ರಗಳಿರ್ತದೆ. ಒಂದು ಮೈದಾನ ಅಲ್ಲಿ, ಮತ್ತೊಂದು ಉರುವದ ಈ ಬದಿಯ ಪೂರ್ವಭಾಗದಲ್ಲಿ 2 ಕಡೆಯಲ್ಲಿ ಇದ್ದುಕೊಂಡು ಪ್ರಸಾದವನ್ನು ಹಾರಿಸಿ ಡಂಗುರ ಸಾರುವುದು ಅಂತ ಒಂದು ಅಭಿಪ್ರಾಯಗಳು
ಹೀಗೊಂದು ಸಂಕಲ್ಪ ಪೂರ್ವದಿಂದ ಬಂದದ್ದು ಆ ಪ್ರಕಾರ ನಡೀತಾ ಇರ್ತದೆ. ಅದೇ ಪ್ರಕಾರ ಕಳೆದ ವರ್ಷ ಎಲ್ಲ ಉತ್ತಮ ರೀತಿಯಲ್ಲಿ ಎಲ್ಲರೂ ನಿರೀಕ್ಷೆಯಿಂದ 100 ಪಾಲು ಹೆಚ್ಚಾಗಿ ಬ್ರಹ್ಮಕಲಶ ಮಹೋತ್ಸವ ನಡೆಸಿಕೊಟ್ಟಿದ್ದಾಳೆ. ಸಾವಿರಾರು ಭಕ್ತರು, ಲಕ್ಷಗಟ್ಟಲೆ ಜನ 10 ದಿನಗಳ ಪರ್ಯಂತ ಆದಂಥ ಊಟದ ವ್ಯವಸ್ಥೆಯಲ್ಲಿ ಸುಮಾರು 1 ಲಕ್ಷ ಚಿಲ್ಲರೆ ಜನಗಳೆಲ್ಲ ಪ್ರಸಾದ ಸ್ವೀಕರಿಸಿದಂಥ ಒಂದು ಪುಣ್ಯಕ್ಷೇತ್ರ ಇದಾಗಿದೆ. ಈ ಸಂದರ್ಭ ಮಂಗಳೂರು 7 ಪಟ್ನಾ ಮೊಘವೀರ ಸಂಯುಕ್ತ ಸಭಾದ ಅಧ್ಯಕ್ಷ ಕುದ್ರೋಳಿ 3ನೇ ಗ್ರಾಮದ ಲೋಕೇಶ್ ಸುವರ್ಣ, ಕುದ್ರೋಳಿ 1ನೇ ಗ್ರಾಮದ ಗುರಿಕಾರ ಮಾಧವ ಪುತ್ರನ್, ಕುದ್ರೋಳಿ 2ನೇ ಗ್ರಾಮದ ಯಾದವ ಸುವರ್ಣ, ಕುದ್ರೋಳಿ 3ನೇ ಗ್ರಾಮದ ಯಾದವ ಸಾಲ್ಯಾನ್, ಪುರುಷೋತ್ತಮ್ ಕೋಟ್ಯಾನ್ ಬೊಕ್ಕಪಟ್ನ, ಯಶವಂತ ಪಿ ಮೆಂಡನ್ ಬೋಳೂರು, ರಂಜನ್ ಕಾಂಚನ್ ಬೋಳೂರು, ವಾಸುದೇವ ಸಾಲ್ಯಾನ್ ಬೈಕಂಪಾಡಿ, ಸುರೇಶ್ ಕುಂದರ್ ಕೂಳೂರು, ಪಣಂಬೂರಿನ ಗುರಿಕಾರ ಅಮರ್ನಾಥ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.